ವಿವಿಧ ತಳಿಯ ಗೇರು ಸಸಿಗಳ ಸಂಶೋಧನೆಯಲ್ಲಿ ಆಮೂಲಾಗ್ರ ಸಾಧನೆ ತೋರಿರುವ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯ ಈ ಬಾರಿ ಮತ್ತೊಂದು ಗೇರು ಸಸಿಯನ್ನ ಪರಿಚಯಿಸುವ ಮೂಲಕ ವಿಶಿಷ್ಟ ಸಾಧನೆಯನ್ನ ತೋರಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗುವ ಗೇರು ಬೀಜಕ್ಕಿಂತ ದೊಡ್ಡ ಗಾತ್ರದ ಬೀಜಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನ ಹೊಂದಿರುವ ಈ ಸಸಿಗಳಿಂದ ಉತ್ತಮ ಗೇರು ಇಳುವರಿಯನ್ನ ಪಡೆಯುವ ನಿರೀಕ್ಷೆಯನ್ನ ಹೊಂದಲಾಗಿದೆ. ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪುತ್ತೂರಿನ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಹೊಸ ತಳಿಯ ಗೇರು ಬೀಜ ಸಂಶೋಧನೆ ಮಾಡಲಾಗಿದೆ. ದೊಡ್ಡ ಗಾತ್ರದ ಬೀಜವಿರುವ ಈ ತಳಿಯನ್ನ ನೇತ್ರ ಜಂಬೋ 1 ಎಂದು ಹೆಸರಿಸಲಾಗಿದ್ದು, ಈ ವಿಶಿಷ್ಟ ತಳಿಯಿಂದ ಮುಂದಿನ ದಿನಗಳಲ್ಲಿ ಗೇರು ಬೆಳೆಗಾರರು ಉತ್ತಮ ಫಸಲು ಹಾಗೂ ಆದಾಯವನ್ನ ನಿರೀಕ್ಷಿಸಬಹುದಾಗಿದೆ. ಸಾಮಾನ್ಯವಾಗಿ ಹೆಚ್ಚಿನ ಗೇರು ಬೀಜಗಳು 6 ರಿಂದ 8 ಗ್ರಾಂ ತೂಕವನ್ನು ಹೊಂದಿದ್ರೆ, ಪುತ್ತೂರಿನ ಗೇರು ಸಂಶೋಧನಾಲಯ ಅಭಿವೃದ್ಧಿಪಡಿಸಿದ ಈ ನೇತ್ರ ಜಂಬೋ ಬೀಜಗಳು 12 ರಿಂದ 13 ಗ್ರಾಂ ತೂಕವಿದೆ. ಈ ನೇತ್ರ ಜಂಬೋ ತಳಿಯ ಸಂಶೋಧನೆಯನ್ನ ಸಂಸ್ಥೆಯು 2000 ಇಸವಿಯಿಂದ ಮಾಡಿದ್ದು, ಹಲವು ಸಂಶೋಧನೆ ಹಾಗೂ ಆವಿಷ್ಕಾರದ ಬಳಿಕ ಇದೀಗ 2021ರಲ್ಲಿ ಈ ತಳಿಯ ಪ್ರಯೋಗದಲ್ಲಿ ಯಶಸ್ವಿಯಾಗಿದೆ. ಬೀಜದ ಗಾತ್ರ ಹೆಚ್ಚಿದಷ್ಟು ರೈತರಿಗೆ ಲಾಭ ಎನ್ನುವ ಕಾರಣಕ್ಕಾಗಿ ಈ ರೀತಿಯ ಸಸಿಗಳನ್ನು ಅಭಿವೃದ್ಧಿಗೆ ಡಿಸಿಆರ್ ಮುಂದಾಗಿತ್ತು. ಕಡಿಮೆ ಬೀಜ ಹೆಕ್ಕಿ ಜಾಸ್ತಿ ತೂಕ ಗಳಿಸಬಹುದು. ಮಾರುಕಟ್ಟೆಯಲ್ಲಿ ದೊಡ್ಡ ಬೀಜಗಳಿಗೆ ಹೆಚ್ಚಿನ ದರ ಸಿಗುತ್ತಿದೆ. ಇದರ ಸಂಸ್ಕರಣೆಯೂ ಸುಲಭವಿದೆ. ಇದನ್ನೆಲ್ಲ ಮನಗಂಡು ದೊಡ್ಡ ಬೀಜ ಬಿಡುವ ನೇತ್ರ ಜಂಬೋ 1 ತಳಿಯ ಅಭಿವೃದ್ಧಿಗೆ ಸಂಸ್ಥೆಯಿಂದ ಹೆಚ್ಚಿನ ಶ್ರಮವನ್ನ ಹಾಕಲಾಗಿತ್ತು. ಹೊಸದಾದ ಒಂದು ಗೇರು ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ. ನೇತ್ರ ಜಂಬೋ 1 ಅಂತ ಹೆಸರಿಟ್ಟಿದ್ದೇವೆ. ಇದು ಜಂಬೋ ಅಂದರೆ ದೊಡ್ಡ ಸೈಜ್ ಅಂತ ಅರ್ಥ. ಇದರ ಸೈಜ್ ಏನಿದೆ ಒಂದು 12 ಗ್ರಾಮಿಂದ 13 ಗ್ರಾಮ್ವರೆಗೆ ತೂಗ್ತದೆ ಒಂದೊಂದು ಬೀಜ. ಈಗ ಹೆಚ್ಚಾಗಿ ನೀವು ಗೇರು ಬೀಜ ಏನು ನೋಡ್ತೀರಿ ಅದು 6 ರಿಂದ 7 ಗ್ರಾಮ್, ಎಲ್ಲೋ ಒಂದು 8 ಗ್ರಾಮ್ವರೆಗೆ ತೂಕ ಬರ್ತದೆ. ಆದರೆ ಇದು ಅದರ ಡಬಲ್ ಸೈಜ್ ಇದೆ, ನೇತ್ರ ಜಂಬೋ 1 ಅಂತ. ನಾವು ಸುಮಾರು 2000 ಇಸ್ವಿಯಿಂದ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ. ಕ್ರಾಸಿಂಗ್ ಮಾಡಿದ್ದೇವೆ, ಹೈಬ್ರಿಡೈಸೇಷನ್ ಮಾಡಿದ್ದೀವಿ. ಅದನ್ನು ಆಮೇಲೆ ಬೇರೆ ಬೇರೆ ಹಂತದಲ್ಲಿ ಅದನ್ನು ಮೌಲ್ಯಮಾಪನ ಮಾಡಿ ಈ ವರ್ಷ ನಾವು 10 ವರ್ಷದ ಇಳುವರಿ ಎಲ್ಲವನ್ನು ನೋಡಿಕೊಂಡು ಸುಮಾರು ಇದು 2 ಟನ್ಗಳವರೆಗೆ ಇಳುವರಿ ಕೊಡುವಂಥ ಸಾಮರ್ಥ್ಯ ಇದೆ ಅನ್ನೋದನ್ನು ನಾವು ಕಂಡುಹಿಡಿದಿವಿ. ಈ ತಳಿಯಲ್ಲಿ ಸಸ್ಯನ್ನ ಬೆಳೆಯಲಾಗುವ 90%ಕ್ಕೂ ಹೆಚ್ಚಿನ ಬೀಜಗಳಿದ್ದು ಒಂದೇ ಗಾತ್ರವಿದ್ದು, ಎಲ್ಲ ಬೀಜಗಳು ಸರಿಸುಮಾರು 12 ರಿಂದ 13 ಗ್ರಾಂನಷ್ಟು ತೂಗುತ್ತಿವೆ. 100 ಕೆಜಿ ಬೀಜ ಸಂಸ್ಕರಣೆಯಿಂದ 29 ರಿಂದ 30 ಕೆಜಿ ತಿರುಳು ಸಿಗುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಿರುವ ರಫ್ತು ಗುಣಮಟ್ಟಕ್ಕಿಂತ W180ಗಿಂತಲೂ ಹೆಚ್ಚಿನ ಗ್ರೇಡ್ W130 ಗುಣಮಟ್ಟ ಈ ತಳಿಯ ತಿರುಳಿನದ್ದಾಗಿದೆ. ಈ ತಳಿಯಲ್ಲಿ ಹೆಕ್ಟೇರ್ಗೆ 2 ಟನ್ ಇಳುವರಿ ಸಿಗಲಿದೆ. ಹಣ್ಣಿನ ತೂಕ 100 ರಿಂದ 150 ಗ್ರಾಂಗಿಂತ ಜಾಸ್ತಿ ಇದ್ದು ಕೆಂಪು ಬಣ್ಣ ಹೊಂದಿದೆ. 10 ವರ್ಷದ ಒಂದು ವಯಸ್ಕ ಸಸಿಯಿಂದ 10 ಕಿಲೋದಷ್ಟು ಬೀಜಗಳನ್ನು ಪಡೆಯಬಹುದಾಗಿದ್ದು, 1 ಹೆಕ್ಟೇರ್ ಭೂಮಿಯಲ್ಲಿ 200 ಗಿಡಗಳನ್ನು ನೆಡಬಹುದಾಗಿದೆ. ಪ್ರತಿ ಗಿಡದಿಂದ 10 ಕಿಲೋದಂತೆ 200 ಗಿಡಗಳಿಂದ 2 ಟನ್ ಬೀಜಗಳನ್ನು ಪಡೆಯಬಹುದಾಗಿದ್ದು, ಈ ಗಿಡಗಳಿಗೆ ನೀರು ಹಾಯಿಸದೆಯೂ ಗಿಡಗಳನ್ನು ಬೆಳೆಯಬಹುದಾಗಿದೆ. ಸೀಸನ್ನಲ್ಲಿ ಶುರುವಿನಲ್ಲಿ ಗೇರು ಬೀಜದ ಬೆಲೆ ಜಾಸ್ತಿ ಇರ್ತದೆ. ಇದು ಶುರುವಿನಲ್ಲೇ ಹೆಚ್ಚಿನ ಬೀಜ ಕೊಟ್ಟು ಆಮೇಲೆ ಇದು ಹೋದಾಗೆ ಕೆಲವು ಬೀಜಗಳು ಮಳೆಗೆ ಸಿಗೋದೆಲ್ಲ ಆಗ್ತವೆ ಇದರ ತಳಿಗಳಲ್ಲಿ. ಇದು ಮಳೆಗಾಲಕ್ಕೆ ಮುಂಚೆ ಇದರ ಸೀಸನ್ ಮುಗಿದು ಹೆಕ್ಕಿ ಆಗ್ತದೆ. ಹಾಗಾಗಿ ನಿಮಗೆ ಬೀಜ ಹಾಳಾಗೋದಿಲ್ಲ, ಬೀಜಕ್ಕೆ ಒಳ್ಳೆ ಬೆಲೆ ಸಿಗ್ತದೆ. ಮಾರ್ಕೆಟಲ್ಲಿ ಶುರುವಿನಲ್ಲಿ ಬರೋದ್ರಿಂದ ಬೆಲೆ ಸಿಗ್ತದೆ. ಹಾಗೆ ಬೇಗ ಇದರ ಕೂಲಿ ಕೆಲಸಗಳು ಮುಗಿದು ಹೋಗ್ತದೆ. ಸೊ ಇದೆಲ್ಲ ಈ ಹೈಬ್ರಿಡ್ ತಳಿಯ ಅನುಕೂಲ. ನೇತ್ರ ಜಂಬೋ 1 ಅಂತ ನಾವು ಇದನ್ನು ಕರೆದಿದ್ದೇವೆ. ಈ ಒಂದು ಪ್ಲಾಂಟಿಂದ ಎಷ್ಟು ಬೀಜವನ್ನು ನಿರೀಕ್ಷೆ ಮಾಡಬಹುದು ರೈತ? ಈಗ 10ನೇ ವಯಸ್ಸಿನಿಂದ ಅದು ನಾವು ವಯಸ್ಕ ಮರ ಅನ್ಬೋದು. 10ನೇ ವಯಸ್ಸಿಗೆ ನಾವು ಗುಡ್ಡೆಯಲ್ಲಿ ಹಾಕಿರೋದು, ಅಲ್ಲಿ ಮಣ್ಣಿನ ಫಲವತ್ತತೆ ಏನೂ ಇಲ್ಲ, ಭಾಳ ಕಡಿಮೆ, ಶಾಂತಿಗೂಡಿನ ಗುಡ್ಡೆಯಲ್ಲಿ. ಆ ಗುಡ್ಡೆಯಲ್ಲೇ 10 ಕೆಜಿ ಕೊಟ್ಟಿದೆ ಒಂದು ಮರಕ್ಕೆ. 1 ಹೆಕ್ಟೇರಿಗೆ ನೀವು ಒಂದು 200 ಮರವನ್ನು ಕೂಡಿಸ್ಬೋದು. ಆ ಲೆಕ್ಕ ಹಿಡ್ಕೊಂಡ್ರೆ 10 ಕೆಜಿ ಅಂತೆ 2 ಟನ್ಗಳವರೆಗೆ ನೀವು ಪಡಿಬೋದು ಗುಡ್ಡೆಯಲ್ಲಿ. ಅದಕ್ಕೆ ನೀವು ನೀರೆಲ್ಲ ಕೊಟ್ಟರೆ ಅದರ ಇಳುವರಿ ಇನ್ನೂ ಜಾಸ್ತಿ ಆಗ್ತದೆ, 1 ರಿಂದ 1.5 ಪಟ್ಟು ಜಾಸ್ತಿ ಆಗ್ತದೆ ಇಳುವರಿ. ಸೊ ನೀರು ಕೊಡದೆ ಗುಡ್ಡೆಯಲ್ಲಿ ಬೆಳೆದಾಗಲೇ ನೀವು ಅಷ್ಟು ಇಳುವರಿಯನ್ನು ಪಡಿಬೋದು ಅನ್ನೋದನ್ನು ನಾವು ಕಂಡುಹಿಡಿದಿದ್ದೇವೆ.
ಬೀಜ ಹೆಕ್ಕುವಾಗ 1 ಟನ್ ಇಳುವರಿಗೆ 16,000 ರೂಪಾಯಿ ಕೂಲಿ ಖರ್ಚನ್ನ ಉಳಿಸುತ್ತದೆ. ಈಗಿನ ಮಾರುಕಟ್ಟೆ ದರದಲ್ಲಿ ದೊಡ್ಡ ಗಾತ್ರದ ಬೀಜಕ್ಕೆ 1 ಟನ್ನಿಗೆ 10,000 ರೂಪಾಯಿ ಜಾಸ್ತಿ ಸಿಗುತ್ತದೆ. ಒಟ್ಟು 26,000 ರೂಪಾಯಿಗಳಷ್ಟು ಲಾಭ 1 ಟನ್ನಿಗೆ ಸಿಗುತ್ತದೆ. ಗೇರಿನಲ್ಲಿ ಸದ್ಯ ಕೃಷಿ ಮಾಡುತ್ತಿರುವ ತಳಿಗಳಾದ ಭಾಸ್ಕರ, VRI 3, ಉಳ್ಳಾಲ 3 ಇತ್ಯಾದಿಗಳು ಬಹುತೇಕ ಸಣ್ಣ ಹಾಗೂ ಮಧ್ಯಮ ಗಾತ್ರದವು. ಹಾಗಾಗಿ ಈ ದೊಡ್ಡ ಗಾತ್ರದ ಬೀಜದ ತಳಿ ಒಣಭೂಮಿ ಕೃಷಿಯಲ್ಲಿ ಹೊಸ ಭರವಸೆಯನ್ನ ಹುಟ್ಟಿಸಬಲ್ಲದು. ಪ್ರಸ್ತುತ ಇದಕ್ಕೆ ತಳಿ ಹಕ್ಕಿನ ರಕ್ಷಣೆ ಪಡೆಯುವ ಹಂತದಲ್ಲಿಯೂ ಪುತ್ತೂರಿನ ಗೇರು ಸಂಶೋಧನಾಲಯ ಇದೆ. ಅನೀಶ್, V4 ನ್ಯೂಸ್, ಪುತ್ತೂರು.